ಕಡಬಕ್ಕೆ ಕಾಡಾನೆ ಆಗಮಿಸಿದ ಬೆನ್ನಲ್ಲೇ ಇದೀಗ ಗುಂಡ್ಯಾ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಅನಿಲ ಎಂಬಲ್ಲಿಯೂ ಕಾಡಾನೆ ಕಂಡುಬಂದಿದ್ದು ಅಪಾರ ಕೃಷಿ ನಾಶ ಮಾಡಿದೆ. ಅನಿಲ ನಿವಾಸಿಗಳಾದ ಕೇಶವ ವೆಂಕಟೇಶ್ ಸೇರಿದಂತೆ ಅನೇಕ ಕೃಷಿಕರ ತೋಟಕ್ಕೆ ನುಗ್ಗಿದ ಕಾಡಾನೆ ಬಾಳೆ ಕೃಷಿಯನ್ನು ನಾಶಪಡಿಸಿದೆ. ಆನೆ ಬಂದ ವಿಷಯ ತಿಳಿದ ಸ್ಥಳೀಯರು ಪಟಾಕಿ ಸಿಡಿಸಿ ಆನೆಯನ್ನು ಓಡಿಸಿದರೂ ಆನೆ ಮಾತ್ರ ಈ ಪರಿಸರ ಬಿಟ್ಟು ಹೋಗಿಲ್ಲ. ಆನೆಯು ರಾಜ್ಯ ಹೆದ್ದಾರಿಯತ್ತ ಚಲಿಸಿದ್ದು ಕೈಕಂಬದಿಂದ ಗುಂಡ್ಯಾ ಮಾರ್ಗವಾಗಿ ರಾತ್ರಿ ಸಂಚರಿಸುವವರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ನಮ್ಮ ಈ ಅನಿಲ ಈ ಭಾಗದಲ್ಲಿ ಒಂದು 12 ಮನೆಗಳಿವೆ. 12 ಮನೆಗಳಿರುವಾಗ ಒಂದು ರಾತ್ರಿ ಹಗಲಿನದೇ ಭಯಂಕರ ಅಂತಕದಲ್ಲಿ ಜೀವನ ಸಾಗಿಸುವಂತಹ ಪರಿಸ್ಥಿತಿ ಬಂದಿದೆ. ಸಂಜೆ ಹೊತ್ತಲ್ಲಿ ಆನೆಗಳ ಉಪಾಟಲ ರೋಡ್ ಸೈಡ್ಗೆ ಬರ್ತದೆ, ಮತ್ತೆ ತೋಟದೊಳಗೆ ನುಗ್ಗಿ ಬಾಳೆ ಕೃಷಿ, ಅದರ ಜೊತೆಯಲ್ಲಿ ಬಾಳೆ ಕೃಷಿ ತೊಂದರೆ ಇಲ್ಲ, ಅದ್ರ ಜೊತೆಗೆ ಒಂದು ಸಣ್ಣ ಸಣ್ಣ ಅಡಿಕೆ ಗಿಡ ಬೆಳಿಬೇಕಾದ್ರೆ ಅದು 5-6 ವರ್ಷ ಬೇಕು, ಅದೆಲ್ಲೊಂದು ನಾಶ ಮಾಡ್ತದೆ. ಆದ್ರಿಂದ ಸಂಬಂಧಪಟ್ಟ ಇಲಾಖೆಯಲ್ಲಿ ನಾವು ಕೇಳಿಕೊಳ್ಳುದಂದ್ರೆ ಅದಕ್ಕೆ ಆನೆಯ ಕಂದಕ ನಿರ್ಮಾಣವನ್ನು ಅವರ ಜಾಗದಲ್ಲಿ ನಿರ್ಮಿಸಿದ್ರೆ ನಮಗೆ ಸ್ವಲ್ಪ. ನಮ್ಮ ಈ ಅನಿಲ ಈ ಭಾಗದಲ್ಲಿ ಒಂದು 12 ಮನೆಗಳಿವೆ. 12 ಮನೆಗಳಿರುವಾಗ ಒಂದು ರಾತ್ರಿ ಹಗಲಿನದೇ ಭಯಂಕರ ಅಂತಕದಲ್ಲಿ ಜೀವನ ಸಾಗಿಸುವಂತಹ ಪರಿಸ್ಥಿತಿ ಬಂದಿದೆ. ಸಂಜೆ ಹೊತ್ತಲ್ಲಿ ಆನೆಗಳ ಉಪಾಟಲ ರೋಡ್ ಸೈಡ್ಗೆ ಬರ್ತದೆ, ಮತ್ತೆ ತೋಟದೊಳಗೆ ನುಗ್ಗಿ ಬಾಳೆ ಕೃಷಿ, ಅದರ ಜೊತೆಯಲ್ಲಿ ಬಾಳೆ ಕೃಷಿ ತೊಂದರೆ ಇಲ್ಲ, ಅದ್ರ ಜೊತೆಗೆ ಒಂದು ಸಣ್ಣ ಸಣ್ಣ ಅಡಿಕೆ ಗಿಡ ಬೆಳಿಬೇಕಾದ್ರೆ ಅದು 5-6 ವರ್ಷ ಬೇಕು, ಅದೆಲ್ಲೊಂದು ನಾಶ ಮಾಡ್ತದೆ. ಆದ್ರಿಂದ ಸಂಬಂಧಪಟ್ಟ ಇಲಾಖೆಯಲ್ಲಿ ನಾವು ಕೇಳಿಕೊಳ್ಳುದಂದ್ರೆ